ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ, ನೀವು ಸಹ ಚೆನ್ನಾಗಿದ್ದೇನೆ. ಇವತ್ತು ಏನು ವಿಡಿಯೋ ಅಂದರೆ ಆಮೇಲೆ ಹೇಳ್ತೇನೆ ಎಂಥ ವಿಡಿಯೋ ಅಂತೇಳಿ. ಅದಿತಿ ಬೇಕಾಗ್ತದೆ ಇದಕ್ಕೆ. ಬನ್ನಿ, ಅವಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗುವ. ಹಾಯ್ ಫ್ರೆಂಡ್ಸ್, ಇವಳೆ ಅದಿತಿ. ಬಾರ ಬೇಗ. ಅದಿತಿ, ಇವತ್ತಿನ ವಿಷಯ ಎಂತಂದ ಗೊತ್ತುಂಟಾ? ಕೇರಳದ ಅಜ್ಜ ಇದ್ದಾರೆ ಅಲ್ಲ, ಅವರಿಗೆ ಬ್ರ್ಯಾಂಕ್ ಕಾಲ್ ಮಾಡಿದ್ವಿ ಇವತ್ತು. ಬ್ರ್ಯಾಂಕ್ ಅಲ್ಲವಾ ಅದು ಮಾರೆಯ, ಪ್ರ್ಯಾಂಕ್. ಸಾರಿ ಬ್ರ್ಯಾಂಕ್. ಇವತ್ತು ನೀನು ಅವರ ಮುಂದೆ ಹಿಂಗೆಲ್ಲ ಮಾತಾಡ್ಬೇಕಂತ ನಾನು ಮತ್ತೆ ಈಗ ಹೇಳ್ತೇನೆ. ನೀನಲ್ಲಿ ಕೂರು, ನಾನು ಮೊಬೈಲ್ ತರ್ಲಿಕ್ಕೆ ಹೋಗ್ತೇನೆ. ಈಗ ನಿಂಗೆ ಕಾಲ್ ಮಾಡಿ ಕೊಡ್ತೇನೆ, ನೀನು ಮಾತಾಡ್ಬೇಕು. ಅವರು ತೆಗೆಯುವುದಿಲ್ಲ, ತೆಗೆದಿದ್ಲೆ ಜಾಲಿ ಇರ್ತಿತ್ತು. A few moments later. ಇವರು ಮಾಡ್ತಿಲ್ಲ, ತೆಗಿತಾನೆ ಇಲ್ಲ. ಇನ್ನೊಂದು ಆಂಟಿಗೆ ಮಾಡುವ, ಅವರಿಗೂ ಪ್ರ್ಯಾಂಕ್ ಮಾಡ. ಇವರು ತೆಗಿಯುವುದಿಲ್ಲ. ಈಗ ನಾನು ಕಾಲ್ ಮಾಡಿ ಕೊಡ್ತೇನೆ, ನೀವು ಮಾತಾಡ್ಬೇಕು. ಹಲೋ ಹಲೋ ಆಂಟಿ, ಇವತ್ತು ನಮ್ಮ ಸ್ಕೂಲಲ್ಲಿ ಎಂತ ಆಕ್ಟಿವಿಟಿ ಕೊಟ್ಟಿದ್ದು. ಯಾರಿದು? ನಾನು ಪೂರ್ಣೇಶಿದು ಫ್ರೆಂಡ್. ಹೌದು, ಪೂರ್ಣೇಶನ ಫ್ರೆಂಡ್. ಯಾರು? ಜಾನ್ವಿ. ಜಾನ್ವಿ ಜಾನ್ವಿ. ಹೌದು. ಹಲೋ ಹಲೋ, ಇವತ್ತು ಸ್ಕೂಲಲ್ಲಿ ಆಕ್ಟಿವಿಟಿ ಕೊಟ್ಟಿದ್ರಲ್ಲ, ಯಾರಿದು? ನಿನ್ನ ಫ್ರೆಂಡ್ ಜಾನ್ವಿ. ನಂಗೆ ಗೊತ್ತಾಗ್ಲಿಲ್ಲ. ಎಷ್ಟನೇ ಕ್ಲಾಸ್ ನೀನು? 6. 6? ನಂಗೆ ಗೊತ್ತಾಗ್ಲಿಲ್ಲ. ನೀನು ಬೋರ್ಡಲ್ಲಿ ಬರ್ದದಲ್ಲ ಎಲ್ಲ, ನಿಂಗೆಲ್ಲ ಹೇಳಿದ ಬರೀಲಿಕ್ಕೆ. ಯಾವ ಶಾಲೆಗೆ ಹೋಗುದು ನೀನು? ಹಲೋ, ಶಾಲೆ ಬೆಳ್ತಂಗಡಿ ಆದ್ರೆ ಯಾವ್ದು? ಮಾದರಿ ಶಾಲೆನಾ? ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ? ಇಂಗ್ಲಿಷ್ ಮೀಡಿಯಂ. ಹೆಸರೆಂತ ಹೇಳಿದ್ದು ನೀನು? ಹೆಸರೆಂತ ಹೇಳಿದ್ದು? 6ನೇ. ಹೌದು, ಹೆಸರೆಂತ ನಿಂದು? ಜಾನ್ವಿ. ಜಾನ್ವಿ. ನಮ್ಮ ಕ್ಲಾಸಲ್ಲಿ ಇಲ್ಲಲ್ಲ ಜಾನ್ವಿ. ಇದ್ದಾರೆ. ಹಲೋ, ಯಾರು ನೀನು? ನಾನು ಅವನ ಫ್ರೆಂಡ್. ಇನ್ನಂತಲ್ಲ. ಎಷ್ಟನೇ ಕ್ಲಾಸ್ ನೀನು? 6ನೇ. ಎಲ್ಲಿ ಹೋಗುದು ಶಾಲೆಗೆ? ಬೆಳ್ತಂಗಡಿ. ಹೌದು, ಬೆಳ್ತಂಗಡಿ. ಹೌದು, ಯಾವ ಶಾಲೆ ಅಂತ? ಜಾನ್ವಿ, ನಾನು ಸೂರ್ಯನ್ ಸರಲ್ಲಿ ಕಾಲ್ ಮಾಡಿ ಕೇಳ್ಬೇಕಾ? ಬೇಡ. ಯಾಕೆ ಬೇಡ?
ನಾನು ಸೂರ್ಯನ್ ಸರ್ ಅಲ್ಲಿ ಕಾಲ್ ಮಾಡಿ ಕೇಳ್ಬೇಕು. ಬೇಡ. ಹಲೋ ಹಲೋ ಫ್ರೆಂಡ್ ಪ್ರಾಂಕ್ ಮಾಡಿದ್ದು ಯಾನಂತೆ ಯಾನಿ ಎಂದೆ ದತ್ತು ಎಂಕ್ಲಂದಿ ಫ್ರಾಂಕ್ ಅಂತಾನೆ ಆಂಟಿ ಅಂತಾನೆ ಆಂಟಿ ದೊಡ್ಡನ 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 ಬರ್ದಾಂಡೆ ತಂಗಿಂದ ಬುಲಿ ಪುಣೆ ಆಂಟಿ ಹತ್ರ ಈಗ ಮಾತಾಡಾಯ್ತು. ಈಗ ವಾಪಸ್ ಅಜ್ಜನ ಹತ್ರ ಮಾಡ್ದ ಕೇಳಬೇಕು. ಹಲೋ 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 ಅಜ್ಜ, ನೀವು ನನ್ನನ್ನು ಬಿಟ್ಟು ಹೋಗಿದ್ದೀರಿ ಅಂಗಡಿಯಲ್ಲಿ. ನೀವು ಬಿಟ್ಟೋಗಿದ್ದೀರಿ ನಿಮ್ಮ ಅಂಗಡಿಯಲ್ಲಿ. ಯಾವಾಗ? ಇವತ್ತು. ಹೌದಾ? ಬಂದು ಕರ್ಕೊಂಡೋಗಿ. ಯಾರನ್ನು? ನಾನು ಜಾನಿ. ಚಾಂದಿನಿಯಾ? ನಾನು ಚಾಂದಿನಿ ಬಿಟ್ಟು ಚೂಂಡಿನಿ ನೋಡ್ಕೊಂಡಿದ್ದೀನಿ. ಜೋರ್ ಮಾತಾಡಿ ಕೇಳುದಿಲ್ಲ. ನಾನು ಚಾಂದನಿಯನ್ನು ಬಿಟ್ಟು ಚೂಂದಿನಿಯನ್ನು ತಂದಿದ್ದೆ ಅಂತ. ಇಲ್ಲ, ನೀವು ನನ್ನ ಅಜ್ಜ, ಬನ್ನಿ ಕರ್ಕೊಂಡೋಗಿ. ಎಲ್ಲಿದ್ದಿ? ಅಂಟೋಳದಲ್ಲಿದ್ದಾನೆ. ಈಗ ಬರ್ತಾನೆ. ಬನ್ನಿ ಬೇಗ. ಕನ್ನಡ ಮಾತ್ರ ಬರುದು, ತುಳು ಬರುದಿಲ್ಲ. ಅವರು ನಿನ್ನ ಅಜ್ಜಿಯಲ್ಲಿದ್ದಾರೆ ಅಂತ. ಗೊತ್ತಿಲ್ಲ, ನಂಗೆ ಗೊತ್ತೇ. ನೀವು ಬನ್ನಿ ಕರ್ಕೊಂಡೋಗಿ. ಇಲ್ಲಿದ್ದೀಪ? ತಾಯಿ ಹೆಸರು? ಗೊತ್ತಿಲ್ಲ. ತಂದೆ ಹೆಸರು? ಶ್ರವಣ್. ಶ್ರವಣ್. ಶ್ರವಣ. ಯಾರು ಮಗ? ನಾನು ಜಾನ್ವಿ. ಶಾಂತೇಂದ್ರ ಯಾರು? ನೀವು ಯಾರಿಗೆ ಫೋನ್ ಮಾಡಿದ್ದು? ಅಜ್ಜನಿಗೆ. ಅಜ್ಜನ ಹೆಸರು ಎಂತದು? ಪದ್ಮಣ್ಣ. ಪದ್ಮನಾಭ? ಹೌದಾ? ಅದು ನನ್ನ ಹೆಸರು. ನೀವೇ ನನ್ನ ಅಜ್ಜ. ಹೌದಾ? ಈಗ ನಿನ್ನ ಅಜ್ಜ ನಿಮಗೆ ತಮ್ಮ ಇದ್ದಾರಂತ? ಇಲ್ಲ, ನನ್ನ ಜೊತೆಗೆ ನೀವೇ ಬನ್ನಿ. ಆಯ್ತು ನೋಡೋಣ. ಕೆಲಸದಲ್ಲಿದ್ದೇನೆ. ಬನ್ನಿ, ತಮ್ಮ ಮಾತಾಡ್ತಾನೆ ಮತ್ತೆ. ಬೇಗ ಬನ್ನಿ. ನಂಗೆ ಎದ್ರಿಗೆ ಆಗ್ತದೆ, ಬೇಗ ಬನ್ನಿ. ಹಲೋ ಹಲೋ ಗಾಡಿ ಮಾಡ್ತಾನೆ, ಕೇಳ್ತಾನೆ ಪುನಃ.
ಬರ್ತಾ ಉಂಟು, ಯಾರಿಲ್ಲ ಹೆದ್ರಿಕೆ ಆಗ್ತಾ ಉಂಟು. ಜೀಪ್ ಕೂಡ ಬಂತು. ಬೇಗ ಬನ್ನಿ, ಹೆದ್ರಿಕೆ ಆಗ್ತಾ ಉಂಟು, ಜೋರ್ ಮಳೆ ಬರ್ತಾ ಉಂಟು. ಕೇರಳದಲ್ಲಿ ನಂಗೆ ಹೆದ್ರಿಕೆ ಆಗ್ತಾ ಉಂಟು, ಬನ್ನಿ. ನಾನು ಬರುವುದಿಲ್ಲ ಈಗ. ಬೇರೆ ಸುತ್ತೂರಿನ ಅಜ್ಜ ಇದ್ದಾರಲ್ಲ, ಅವರನ್ನು ಕರೆಸಿ. ಅವ್ರು ಯಾರು ಗೊತ್ತಿಲ್ಲ. ಅವರ ಹೆಸರು ಲಿಂಗಪ್ಪ ಅಂತ. ಗೈಸ್, ನಮ್ಮ ಪ್ಲಾನ್ ಫ್ಲಾಪ್ ಆಯ್ತು. ಲಾಸ್ಟಿಗೆ ಅವ್ರಿಗೆ ಗೊತ್ತಾಯ್ತು ನಾವೇ ಅಂತ. ಮಳೆಯಿಂದ ಬರುವುದಾಗಿ ತುಂಬಾ ಏನು ಕೇಳ್ತಾ ಇಲ್ಲ ಇತ್ತು. ಸೊ ಹೇಗಿತ್ತು ನಮ್ಮ ಪ್ರ್ಯಾಂಕ್? ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.